ಗುರುಗಳಿಗೆ ಕಾಣಿಕೆಯನ್ನು ನೀಡುವ ಪರಂಪರೆ ಬಹಳ ಅನಾದಿ ಕಾಲದ. ಶ್ರೀಕೃಷ್ಣ ಪರಮಾತ್ಮ ಕೂಡ ಸಾಂದೀಪನಿ ಗುರುಗಳಿಗೆ ಗುರುದಕ್ಷಿಣೆನ ಒಂದು ವಿಶಿಷ್ಟ ರೀತಿಯಲ್ಲಿ ನೀಡಿದಂಥ ಕಥೆಯನ್ನು ಓದಿದ್ದೇವೆ. ಇರಲಿ, ಈಗ ತಾವು ಹೇಳ್ತಾ ಇದ್ರಿ. ಹೌದು, ಈಗಾಗಲೇ ಒಬ್ರು ಮಾತಾಡಿದ್ರಲ್ಲ, ವಾಸ್ತವದಲ್ಲಿ ಆಧ್ಯಾತ್ಮಿಕ ರೂಪದಲ್ಲಿ ನಾವು ಗುರು ಪೂರ್ಣಿಮೆಯನ್ನೇ ಗುರುಗಳ ಒಂದು ತತ್ವದ ಪೂಜೆ ಅಂತ ಮಾಡಲಾಗ್ತದೆ. ಈಗ ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನು ಸೆಪ್ಟೆಂಬರ್ 5 ಅಂತ ಹೇಳಿ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಮಾಡ್ತಾರೆ. ಆದ್ರೆ ನಿಜವಾಗಿ ಈಗ ಅವ್ರು ಹೇಳಿದ ಹಾಗೆ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಜ್ಞಾನವನ್ನು ಕೊಟ್ಟಂತವರನ್ನು ನಾವು ಕೃತಜ್ಞತೆಯಿಂದ ಸ್ಮರಿಸುವಂತಹ ದಿನ ಅದು. ಅದರಲ್ಲೂ ಆತ್ಮಜ್ಞಾನ ಕೊಡುವಂತಹ ಗುರುಗಳ ಮಹತ್ವ ಎಷ್ಟಿರ್ಬೋದು. ಜೀವನದಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ನಾವು ಯಾರ್ಯಾರಿಂದ ಸಹಾಯ ಪಡಿತೇವೆ. ಒಂದು ಕಾನೂನಿನ ಸಹಾಯ ಬೇಕಾದ್ರೆ ನಾವು ವಕೀಲರ ಹತ್ರ ಹೋಗ್ತೇವೆ, ಅನಾರೋಗ್ಯ ವೈದ್ಯರ ಹತ್ರ ಹೋಗ್ತೇವೆ, ಯಾವುದಕ್ಕೂ ಒಬ್ಬರ ಹತ್ರ ನಾವು ಸಹಾಯ ತಗೊಳ್ತೇವೆ. ಆದ್ರೆ ಜನ್ಮಕ್ಕೆ ಬಂದ ಉದ್ದೇಶವನ್ನೇ ಸಫಲ ಮಾಡುವಂತಹ ಅಥವಾ ಜನ್ಮ ಮೃತ್ಯು ಚಕ್ರದಿಂದ ನಮ್ಮನ್ನು ಬಿಡುಗಡೆ ಮಾಡುವಂತಹ ಗುರುಗಳಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಬೇಕು. ಅದಕ್ಕೊಂದು ತಮ್ಮ ಮಾತಿನ ಮಧ್ಯೆ ಒಂದು ಮಾತಿದೆ, ಋಣಭಾರ ಅಂತ ನಾವು ಕೇಳ್ತೇವೆ. ಬೇರೆ ಬೇರೆ ರೀತಿಯಂತ ಋಣಗಳಿದೆ. ಅದರಲ್ಲಿ ಒಂದು 4 ಋಣಗಳನ್ನು ನಾವು ತೀರಿಸೋಕೆ ಸಾಧ್ಯ ಇಲ್ಲ ಅಂತೆ. ತಾಯಿಯ ಋಣ, ತಂದೆಯ ಋಣ, ಅದರ ಜೊತೆಯಲ್ಲಿ ಗುರುವಿನ ಋಣ, ನೆಲದ ಋಣ, ಅದನ್ನು ಕಡಿಮೆ ಮಾಡಬಹುದಷ್ಟೇ. ಖಂಡಿತ ಗುರು ಋಣ ಎಂಬುದು ತೀರಿಸ್ಲಿಕ್ಕೆ ಅಸಾಧ್ಯ ಅಂತ ಹೇಳಲಾಗಿದೆ. ಯಾವಾಗ ಗುರು ಋಣ ತೀರಿಸಬಹುದು ಅಂತ ಹೇಳಿದ್ರೆ ಶಾಸ್ತ್ರ ಅದಕ್ಕೊಂದು ಹೇಳ್ತದೆ. ಏನ್ ಹೇಳ್ತದೆ ಅಂದ್ರೆ, ಗುರುಗಳು ಹೇಳಿದ ಸಾಧನೆಯನ್ನು ಅಂಗೀಕರಿಸಿ ಅವರು ಹೇಳಿದ ಮಾರ್ಗದಲ್ಲಿ ಮುನ್ನಡೆದು ಸ್ವತಃ ತಾನು ಗುರುತ್ವ ಪ್ರಾಪ್ತ ಮಾಡಿಕೊಂಡಾಗ ಗುರು ಋಣ ತೀರ್ತದೆ. ಅಂದ್ರೆ ಗುರುವಿನ ಮಹತ್ವ ಎಷ್ಟಿದೆ ನೋಡಿ. ಸಂತ ಕಬೀರರು ಅದಕ್ಕೋಸ್ಕರ ಹೇಳ್ತಾರೆ, ಗುರು ಗೋವಿಂದ ದೌ ಖಡೆ ಕಾಕೆ ಲಾಗು ಪಾಯ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ. ಕಬೀರರು ಹೇಳ್ತಾರೆ, ಗುರುಗಳು ಮತ್ತೆ ಭಗವಂತ ಒಟ್ಟಿಗೆ ಪ್ರತ್ಯಕ್ಷನಾದ್ರೆ ಮೊದಲು ಯಾರ ಚರಣ ಸ್ಪರ್ಶ ಮಾಡಬೇಕು, ಯಾರ ಕಾಲು ಹಿಡಿಬೇಕಂದ್ರೆ ಮೊದಲು ಗುರುವಿನ ಕಾಲೇ ಹಿಡಿಬೇಕು. ಯಾಕಂದ್ರೆ ಅವರ ಕೃಪೆ ಇಲ್ಲದೆ ನನಗೆ ಭಗವಂತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರು ಮತ್ತು ದೇವರು ಒಟ್ಟಿಗೆ ಬಂದ್ರೆ ಗುರುವಿನ ಕಾಲು ಹಿಡಿಬೇಕು. ಅಷ್ಟು ಮಹತ್ವ ಗುರುಗಳಿಗಿದೆ ಅಂತ. ಯಾಕಂದ್ರೆ ಜನ್ಮ ತಂದೆ ತಾಯಿ ಕೊಡ್ತಾರೆ ನಮ್ಗೆ, ಮಾತೃದೇವೋಭವ ಪಿತೃದೇವೋಭವ ಎಲ್ಲ ಉಂಟು, ಸರಿ ಇದೆ. ಯಾಕಂದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆ ತಾಯಿಯೇ ಗುರು ಸ್ಥಾನದಲ್ಲಿ ನಿಂತು ಆ ಒಂದು ಮನುಷ್ಯನಾಗಿ ಬಂದ ಜೀವವನ್ನು ಯೋಗ್ಯ ಒಬ್ಬ ಪ್ರಜೆಯನ್ನಾಗಿ ಮಾಡಿ ಈ ಪ್ರಪಂಚಕ್ಕೆ ಕೊಡ್ತಾಳೆ. ಆದ್ರೆ ಜನ್ಮ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ, ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಗೆ. ಆ ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ ಮಾಡುವವರು ಗುರುಗಳಾಗಿದ್ರಿಂದ ಅದಕ್ಕೆ ಒಂದು ಬೆಲೆ ಕಟ್ಟಲಾಗದಂತಹ ಒಂದು ನಮ್ಮ ಜೀವನದಲ್ಲಿ ಮೌಲ್ಯ ಇರ್ತದೆ. ಹಾಗಾಗಿ ಅಂಥ ಗುರುತತ್ವಕ್ಕೆ ಕೃತಜ್ಞತೆ ವ್ಯಕ್ತಪಡಿಸ್ಲಿಕ್ಕೆ ಅತ್ಯಂತ ಸೂಕ್ತ ಕಾಲ ಈ ಗುರು ಪೂರ್ಣಿಮೆ. ಯಾಕಂದ್ರೆ ಅನ್ಯ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಗುರುತತ್ವ ಕಾರ್ಯನಿರತ ಇರ್ತದೆ. ಗುರುಗಳು ಗುರುಸ್ಥಾನದ ಆ ವೇದವ್ಯಾಸರು ಜನ್ಮಕ್ಕೆ ಬಂದದ್ರಿಂದ ಅವರ ಸ್ಪಂದನ ಆ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿರುವಂತಹ ದಿನ ಆ ಗುರು ಪೂರ್ಣಿಮೆ. ಹಾಗಾಗಿ ಆ ದಿವಸ ಎಲ್ಲರೂ ಕೂಡ ವ್ಯಾಸ ಪೂರ್ಣಿಮೆ ಅಂತಲೇ ಹೆಸರು. ಆದ್ರೆ ಎಲ್ಲ ರೀತಿಯ ಸಂಪ್ರದಾಯದ ವ್ಯಾಸರು ಚಿರಂಜೀವಿಗಳಲ್ಲಿ ಒಬ್ರು, 7 ಜನ ಚಿರಂಜೀವಿಗಳಲ್ಲಿ, ಸಪ್ತ ಚಿರಂಜೀವಿಗಳಲ್ಲಿ ಅವರೊಬ್ರು. ಈಗಲೂ ಕೂಡ ಬದರಿಕಾಶ್ರಮದಲ್ಲಿ ವ್ಯಾಸರು ಇದ್ದಾರೆ ಅಂತ ಹೇಳಿ ಆಸ್ತಿಕ ಹಿಂದೂಗಳು ನಾವೆಲ್ಲರೂ ಅದನ್ನು ಶ್ರದ್ಧೆಯಿಂದ ನಂಬ್ತೇವೆ. ಇದರ ಬಗ್ಗೆ ನಮಗೆ ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಬರ್ತದೆ, ಶಂಕರಾಚಾರ್ಯರ ಇದ್ರಲ್ಲಿ ಬರ್ತದೆ. ಅಂದ್ರೆ ಅವರಲ್ಲಿ ಹೋಗಿ ಅವರನ್ನು ಭೇಟಿ ಆಗಿದ್ರು ಅಂತ ಹೇಳಿ. ಅಂದ್ರೆ ಈ ತರ ಆ ಒಬ್ಬ ಮಹಾನ್ ಋಷಿ ಇಡೀ ಜ್ಞಾನವನ್ನು ಪ್ರಪಂಚಕ್ಕೆ ಕೊಟ್ಟಂತಹ ವ್ಯಕ್ತಿ ಪೃಥ್ವಿಯ ಮೇಲೆ ಅವತಾರ ತಾಳಿ ಬಂದಂತಹ ಈ ದಿನ 1000 ಪಟ್ಟು ಹೆಚ್ಚು ನಮ್ಗೆ ಸಾಧನೆಯ ಲಾಭ ಕೊಡ್ತದೆ. ಯಾಕಂತ ಹೇಳಿದ್ರೆ ಆ ದಿವಸ ಆ ಗುರುತತ್ವಕ್ಕೆ ಕೃತಜ್ಞತೆ ವ್ಯಕ್ತಪಡಿಸುವುದರಿಂದ ಗುರುಗಳ ಕೃಪೆಯೂ ಆಗ್ತದೆ. ಮಾತ್ರ ಅಲ್ಲ, ಯಥಾಶಕ್ತಿ ತನು ಮನ ಧನದಿಂದ ನಾವು ಎಷ್ಟು ತ್ಯಾಗ ಮಾಡ್ತೇವಲ್ಲ ಅದಕ್ಕೆ 1000 ಪಟ್ಟು ಹೆಚ್ಚು ಫಲ ಸಿಗ್ತದೆ. ಅನ್ಯ ದಿನಗಳಲ್ಲಿ ನೀವು ಏನಾದ್ರೂ ದಾನ ಕೊಟ್ರೆ, ಸತ್ಪಾತ್ರ ದಾನ ಕೊಟ್ರೆ ಅದಕ್ಕೆ ಎಷ್ಟು ಫಲ ಸಿಗ್ತದೆ. ಅದು ಗುರು ಪೂರ್ಣಿಮೆ ನಿಮಿತ್ತ ನೀವು ಕೊಟ್ರೆ ಅದಕ್ಕೆ 1000 ಪಟ್ಟು ಹೆಚ್ಚು ಫಲ. ಅದಕ್ಕೋಸ್ಕರ ಈ ಸಮಯದಲ್ಲಿ ಎಲ್ಲ ಧಾರ್ಮಿಕ ಸಂಸ್ಥೆ, ಆಧ್ಯಾತ್ಮಿಕ ಸಂಸ್ಥೆಯವರು ಗುರು ಕಾಣಿಕೆ ಅಂತ ಹೇಳಿ ಸಂಗ್ರಹ ಮಾಡ್ತಾರೆ. ತಮ್ಗೆ ಯಾವುದೇ ಒಬ್ಬ ಮಹಾನ್ ಸಂತರ ಜೀವನ ಚರಿತ್ರೆ ಓದಿದ್ರೆ ಗುರುಪೂರ್ಣಿಮೆ ಸಂದರ್ಭದಲ್ಲಿ ಸ್ವತಃ ಜೋಳಿಗೆ ಹಿಡಿದುಕೊಂಡವರು ಸಮಾಜದಲ್ಲಿ ಹೋಗ್ತಾ ಇದ್ರು. ಅವರಿಂದ ಇವರಿಗೆ ಬೇಕಂತಲ್ಲ, ಇವರಿಗೆ ಧನದ ಅಪೇಕ್ಷೆ ಇಲ್ಲ. ಸಮಾಜ ಯಾವುದೇ ರೀತಿಯಲ್ಲಿ ಗುರು ಕಾರ್ಯದಲ್ಲಿ ಸಹಭಾಗ ಮಾಡಲಿಕ್ಕೆ ಕಠಿಣ ಇದೆ. ಸ್ವತಃ ಅಂದ್ರೆ ದೇಹದಿಂದ ಏನಾದ್ರೂ ಸೇವೆ ಮಾಡೋದು ಅದು ಆಗುದಿಲ್ಲಲ್ಲ. ಆದ್ರೆ ಧನದಾರ್ಪಣೆ ಎಲ್ಲರೂ ಮಾಡಬಹುದು. ಗುರು ಪೂರ್ಣಿಮೆನ ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಕೊನೆಯ ಕೆಲವೇ ನಿಮಿಷಗಳು ಮಾತ್ರ ಇರುವುದು. ಗುರು ಪೂರ್ಣಿಮೆ ನಿಮಿತ್ತ ಮಾಡಿದ ತ್ಯಾಗಕ್ಕೆ ಅನ್ಯ ಸಮಯದಲ್ಲಿ ಮಾಡಿದ ತ್ಯಾಗಕ್ಕಿಂತ 1000 ಪಟ್ಟು ಹೆಚ್ಚು ಫಲ. ಅದಕ್ಕೋಸ್ಕರ
ಯಾವುದೇ ಒಂದು ಧರ್ಮ ರಕ್ಷಣೆ, ಧರ್ಮ ಜಾಗೃತಿ ಇಂಥ ಕಾರ್ಯ ಮಾಡುವಂತಹ ಸಂಘಟನೆಗಳಿಗೆ ಅಥವಾ ಅಂಥ ವ್ಯಕ್ತಿಗಳಿಗೆ ಗುರುವಿಗಿಂತ ಸತ್ಪಾತ್ರರು ಯಾರೂ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಯಾಕಂದ್ರೆ ಗುರುವಿಗೆ ಅರ್ಪಣೆ ಕೊಡುವುದರಿಂದ ಜನ್ಮಾಂತರಗಳಲ್ಲಿ ನಾವು ಮಾಡಿದ ಪಾಪ ಅಥವಾ ಯಾರ್ಯಾರ ಜೊತೆಗೆ ಋಣ ಇರ್ತದೆ ನಮ್ಗೆ ಕೊಡಕೊಳ್ಳುವ ಲೆಕ್ಕಾಚಾರ ಅಂತ ಹೇಳ್ತೇವೆ, ಅದೆಲ್ಲವೂ ಗುರುವಿಗೆ ಕೊಡುವುದರಿಂದ ತೀರ್ಮಾನ ಆಗ್ತದೆ. ಅದಕ್ಕೆ ಸಂತರು, ಸಮರ್ಥ ರಾಮದಾಸ ಸ್ವಾಮೀಜಿಗಳಿರ್ಲಿ ಅಥವಾ ಗೋಂದವಲೇಕರ್ ಮಹಾರಾಜರು, ಇವರೆಲ್ಲರ ಜೀವನ ಚರಿತ್ರೆ ನೋಡಿದ್ರೆ ಜೋಳಿಗೆ ಹಿಡಿದು ಅವರೇ ಸ್ವತಃ ಬೀದಿ ಬೀದಿಯಲ್ಲಿ ಹೋಗಿ ಭಿಕ್ಷಾಂದೇಹಿ ಅಂತ ಕೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅದು ಕೊಟ್ಟ ಮಾತ್ರದಿಂದ ಅವರದ್ದು ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ನಷ್ಟ ಆಗ್ತದೆ. ಇದಕ್ಕೆ ಗುರುಗಳ ಹತ್ರ ಅವರು ಬರ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿ ಸ್ವತಃ ಗುರುಗಳೇ ಅವರ ಹತ್ರ ಹೋಗಿ ಅವರನ್ನು ಉದ್ಧಾರ ಮಾಡ್ತಾ ಇದ್ರು ಅಂತ ನಮ್ಗೆ ಕೇಳಲಿಕ್ಕೆ ಸಿಗ್ತದೆ. ಒಮ್ಮೆ ಶಿಷ್ಯರನ್ನು ಕರ್ಕೊಂಡು ಒಬ್ರು ಗುರುಗಳು ಗುರು ಪೂರ್ಣಿಮೆ ನಿಮಿತ್ತ ಪ್ರತಿ ದಿವಸ ಹೋಗ್ತಾ ಇದ್ರು ಎಲ್ಲರ ಹತ್ರ ಭಿಕ್ಷೆ ಬೇಡ್ಲಿಕ್ಕೆ. ಒಂದು ಮನೆ ಹತ್ರ ಪ್ರತಿ ದಿವಸ ಹೋದ್ರು ಆ ಹೆಂಗಸು ಅವರಿಗೆ ಕೊಡ್ತಿರ್ಲಿಲ್ಲ, ದಾನ ಕೊಡ್ತಿರ್ಲಿಲ್ಲ. ಇವ್ರು ಹೋಗಿ ಭಿಕ್ಷಾಂದೇಹಿ ಅಂತ ಕೇಳುದು, ಅವಳು ಬಾಗಿಲು ಹಾಕುದು. ಕಡೆಗೆ ಶಿಷ್ಯನಿಗೆ ಬೇಜಾರಾಗ್ತದೆ. ಅವನು ಗುರುಗಳಿಗೆ ಕೇಳ್ತಾನೆ, ಗುರುದೇವ ನೀವ್ ಯಾಕೆ ಅಲ್ಲಿ ಹೋಗ್ತೀರಿ, ಅವ್ರೇನು ಕೊಡುದಿಲ್ಲ ಆದ್ರೂ ಸಹ ನೀವು ಪ್ರತಿ ದಿವಸ ಹೋಗ್ತಿರಲ್ಲ ಅಂತ ಕೇಳುವಾಗ ಗುರುಗಳು ಹೇಳಿದ್ರಂತೆ, ಅವಳು ಆ ದಾನವನ್ನು ಕೊಟ್ರೆ ಅವಳಿಗಿರುವಂತಹ ಘೋರ ಪ್ರಾರಬ್ಧ ನಷ್ಟ ಆಗ್ತದೆ, ತುಂಬಾ ಸಂಕಟ ಮತ್ತು ಆಪತ್ತು ಬರ್ಲಿಕ್ಕಿದೆ ಅವಳಿಗೆ. ಆದ್ರೆ ನನಗೇನಾದ್ರೂ ಕೊಟ್ರೆ ಅದು ನನಗಲ್ಲ, ಆ ಗುರು ಕಾರ್ಯಕ್ಕೆ ಅರ್ಪಣೆ ಕೊಟ್ಟ ಮಾತ್ರದಿಂದ ಅವಳ ಆಪತ್ತಿನಿಂದ ಅವಳು ಬಿಡುಗಡೆ ಆಗ್ಬೋದು. ಅದಕ್ಕೆ ನಾನು ಅವಳಿಗೆ ಅವಕಾಶ ಕೊಡ್ತಾ ಇದ್ದೇನೆ, ಅದಕ್ಕೆ ಪ್ರತಿ ದಿವಸ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರಂತೆ. ಅಂದ್ರೆ ಗುರುಗಳ ಕಾರುಣ್ಯ ಎಷ್ಟಿದೆ ನೋಡಿ. ಅವರು ಸ್ವತಃಕ್ಕಾಗಿ ಅಲ್ಲ, ಧರ್ಮದ ರಕ್ಷಣೆ, ಧರ್ಮ ಕಾರ್ಯ ಮಾಡ್ಲಿಕ್ಕೆ ಸಮಾಜದಿಂದ ಏನಾದ್ರೂ ಅರ್ಪಣೆ ಸಿಕ್ಕಿದ್ರೆ ಆ ಜೀವದ ಉದ್ಧಾರ ಆಗ್ತದೆ. ಅದಕ್ಕೋಸ್ಕರ ಸ್ವತಃ ಗುರುಗಳು ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ಸಮಾಜದಲ್ಲಿ ಹೋಗಿ ಅರ್ಪಣೆ ಸಂಗ್ರಹ ಮಾಡಿ ಗುರು ಕಾಣಿಕೆ ಅಂತ ಹೇಳಿ ಪಡ್ಕೊಳ್ತಾ ಇದ್ರು ಅಂತ. ಹಾಗಾಗಿ ಈ ಸಮಯದಲ್ಲಿ ಇಂತಹ ಗುರುಸ್ಥಾನದಲ್ಲಿದ್ದ ಯಾವುದೇ ವ್ಯಕ್ತಿಗೆ ಅಥವಾ ಗುರು ಕಾರ್ಯ ಮಾಡುವಂಥವರಿಗೆ, ಆ ಸಂಘಟನೆಗಳಿಗೆ ಕೊಟ್ರೆ ಸಮಾಜ ತನ್ನ ಆ ಸಮಷ್ಟಿ ಪ್ರಾರಬ್ಧ ಅಂತ ಹೇಳ್ತೇವೆ ನಾವು, ಸಮಷ್ಟಿ ಪಾಪ ಮಾಡ್ತೇವೆ ನಾವು. ಯಾವಾಗ ನಾವು ಅಧರ್ಮದ ವಿರೋಧ ಮಾಡುದಿಲ್ಲ, ಅಧರ್ಮದಲ್ಲಿ ನಾವು ಬಾಯಿ ಮುಚ್ಚಿಕೊಂಡಿರ್ತೇವಲ್ಲ, ಆವಾಗ ನಮಗೂ ಅದರ ಪಾಪ ತಗಲ್ತದೆ. ಅದನ್ನ ಸಮಷ್ಟಿ ಪ್ರಾರಬ್ಧ ಅಂತ ಹೇಳುದು. ಅದಕ್ಕೆ ನಾವು ಸಮಷ್ಟಿ ಪುಣ್ಯದಲ್ಲಿ ಭಾಗಿಯಾಗಬೇಕು ಅಂತ. ನಮ್ಗೆ ಸ್ವತಃ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರೋ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ, ಅವರಿಗೆ ನನ್ನಿಂದ ಸಾಧ್ಯವಿರುವಷ್ಟು ನಾನು ಏನೋ ಆದ್ರೂ ಒಂದು ಸಹಾಯ ಮಾಡುದು, ಯೋಗದಾನ ನೀಡುದು, ತನು ಮನ ಧನ ಬುದ್ಧಿಯಿಂದ ಸಪೋರ್ಟ್ ಆದ್ರೂ ಮಾಡ್ಬೇಕಂತ. ಇದು ಮಾಡ್ಲಿಕ್ಕೆ ಅತ್ಯಂತ ಸೂಕ್ತ ಕಾಲ ಗುರು ಪೂರ್ಣಿಮೆ ಸಂದರ್ಭ. ಹಾಗಾಗಿ ಎಲ್ಲರೂ ಕೂಡ ನಾವು ಈ ಕಾರ್ಯದಲ್ಲಿ ಯಥಾಶಕ್ತಿ ಇಂತಹ ಸಂಘಟನೆಗಳಿಗೆ ತಾವು ಕಾರ್ಯಕ್ರಮದಲ್ಲಿ ಹೋಗಿ ಸೇವೆ ಮಾಡಬಹುದು, ಅಥವಾ ಧನದ ಸಹಾಯ ಮಾಡಬಹುದು, ತ್ಯಾಗ ಮಾಡಬಹುದು. ಇದು ಸ್ವಂತಕ್ಕಾಗಿ ಆ ಸಂಘಟನೆಗಳಿಗೆ ನಾವೇನೋ ಕೊಡ್ತೇವೆ ಅಂತ ಎಣಿಸ್ಬೇಡಿ, ನಮ್ಮ ಋಣದಿಂದ ಮುಕ್ತರಾಗ್ಲಿಕ್ಕೋಸ್ಕರ ನಾವು ಕೊಡುದು. ಯಾಕಂದ್ರೆ ಅದು ಗುರು ಋಣ ತೀರಿಸಲಿಕ್ಕೆ ಮಾಡುವಂತ ತ್ಯಾಗ. ಇದೆಲ್ಲ ನೆನಪಿಟ್ಟುಕೊಂಡು ಎಲ್ಲ ಸಮಾಜದವರು ಯಥಾಶಕ್ತಿ ಇಂತಹ ಧರ್ಮ ಕಾರ್ಯದಲ್ಲಿ ಸಹಭಾಗಿಯಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕರೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಆ ಸಂದರ್ಭದಲ್ಲಿ ಒಂದು ಕಡೆ ನಮಗೆ ಶಾಲೆಯಲ್ಲಿ ಕಲಿಸಿದ ಗುರುಗಳಿಗೆ ಒಂದು ಗೌರವವನ್ನು ಕೊಡುವಂತಹ ಪ್ರಯತ್ನಗಳು ನಡೀಬೇಕು, ಖಂಡಿತ ಮಾಡಬೇಕು. ಅದರ ಜೊತೆಯಲ್ಲಿ ಗುರುಗಳಾಗಿ ನಾವು ಆರಾಧನೆ ಮಾಡುವಂತಹ ರಾಘವೇಂದ್ರ ಗುರುಗಳು ಇರಬಹುದು, ನಿತ್ಯಾನಂದ ಸ್ವಾಮೀಜಿ ಇರಬಹುದು, ಅಥವಾ ರಮಣ ಮಹರ್ಷಿಗಳು ಇರಬಹುದು, ನಾರಾಯಣ ಗುರುಗಳು ಇರಬಹುದು, ಅವರ ಒಂದು ಕ್ಷೇತ್ರಗಳಿಗೆ ಸಾನ್ನಿಧ್ಯಗಳಿಗೆ ಹೋದ್ರೂ ಕೂಡ ಹೆಚ್ಚಿನ ಪುಣ್ಯ ಪ್ರಾಪ್ತಿ ಆಗ್ಬಹುದು ಅಂತ ನನಗೆ ಅನಿಸುತ್ತೆ. ಗುರು ಕಾರ್ಯದಲ್ಲಿ ಸಹಭಾಗ ಮಾಡಿದಷ್ಟು ಆ ವ್ಯಕ್ತಿಯ ಪ್ರಾರಬ್ಧ ಅಥವಾ ಲೆಕ್ಕಾಚಾರ ಅಂತ ಹೇಳ್ತೇವೆ ಅದು ಕಡಿಮೆ ಆಗ್ತದೆ ಅಂತ ಹೇಳಿ ಅಸಂಖ್ಯಾತ ಉದಾಹರಣೆಗಳಿದ್ದಾವೆ. ಸಂತರ ಜೀವನ ಚರಿತ್ರೆಯಲ್ಲಿ ಇದೆಲ್ಲ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಹಾಗಾಗಿ ಇವತ್ತು ಇಡೀ ಸಮಾಜ ಧರ್ಮ ಸಂಸ್ಥಾಪನೆ ಮಾಡುವ ಈ ಗುರು ಕಾರ್ಯದಲ್ಲಿ ತನ್ನ ಕೈ ಜೋಡಿಸಬೇಕು ಮತ್ತು ಯಥಾಶಕ್ತಿ ಆಗ್ಲೇ ಹೇಳಿದಾಗೆ ಎಷ್ಟು ನಮ್ಮಿಂದ ಆಗ್ತದೆ ಅದಕ್ಕೆ ತ್ಯಾಗ ಮಾಡ್ಲಿಕ್ಕೆ ಅದನ್ನು ಮಾಡಬೇಕೆಂಬುದೇ ಈ ಗುರು ಪೂರ್ಣಿಮೆಯ ಸಂದೇಶ. ಯಾಕಂದ್ರೆ ಅಧ್ಯಾತ್ಮ ವಿದ್ಯೆ ಇದು ಕೇವಲ ಗುರುಮುಖೇನ ಮಾತ್ರ ನಮಗೆ ಸಿಗ್ತದೆ. ಬಾಕಿ ಎಲ್ಲ ನಾನು ಆಗಲೇ ಹೇಳಿದಾಗೆ ಲೌಕಿಕ ವಿದ್ಯೆ ಅದು ಈ ಜನ್ಮಕ್ಕೆ ಮಾತ್ರ, ಮುಂದಿನ ಜನ್ಮಕ್ಕೆ ಬರುವುದಿಲ್ಲ. ಆತ್ಮಜ್ಞಾನ ಮುಂದಿನ ಜನ್ಮದಲ್ಲಿ ಮುಂದುವರ್ಕೊಂಡು ಹೋಗ್ತದೆ. ಲೌಕಿಕವಾಗಿ ಈ ಜನ್ಮದಲ್ಲಿ ನಾನೇನೋ ಡಾಕ್ಟರ್, ವಕೀಲ, ಇಂಜಿನಿಯರ್ ಏನೋ ಆಗಿರ್ಬೋದು, ಅಲ್ಲಿಗೆ ಮುಗಿತು. ಅದು ಮುಗಿತು. ಅಲ್ಲಿ ಕೂಡ ಅವರು ಮಾಡಿದಂತ ಪುಣ್ಯದ ಕೆಲಸಗಳು ಅದು ಮುಂದುವರಿತದೆ. ಹೌದು, ಪುಣ್ಯದ ಕೆಲಸ, ಧರ್ಮ ಕಾರ್ಯ, ಅದರ ಫಲ ಇದೆ. ಎರಡು ಪುಣ್ಯ ಮತ್ತು ಪಾಪ ಸಂಚಿತ ಎರಡೂ ಸಹ ನಮ್ಮ ಜೊತೆ ಬರ್ತದೆ. ನಮ್ಮ ಲಿಂಗ ದೇಹದಲ್ಲಿ ಅದರದ್ದು ಶೇಖರಣೆ ಆಗಿರ್ತದೆ ಲೆಕ್ಕಾಚಾರ. ಅದನ್ನೇ ಮುಂದುವರಿಸಿಕೊಂಡು ಪುನರ್ಜನ್ಮಕ್ಕೆ ಬರ್ತದೆ. ಯಾಕಂದ್ರೆ ಕರ್ಮ ಫಲ ಸಿದ್ಧಾಂತ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತದೆ ಹಿಂದೂ ಧರ್ಮದಲ್ಲಿ. ಹೇಗೆ ಕರ್ಮ ಇದೆ ಹಾಗೆ ಜನ್ಮ ಅಂತ ಹೇಳಿ. ಕರ್ಮ ಫಲಾನುಸಾರ ಜನ್ಮಕ್ಕೆ ಬರ್ತೇವೆ ನಾವು, ಮತ್ತೆ ಇಲ್ಲಿ ಮಾಡಿದ ಕರ್ಮದ ಫಲಗಳನ್ನು ಕೂಡ ಅಲ್ಲಿ ತಕೊಂಡು ಬರ್ತೇವೆ. ಹಾಗಾಗಿ ಎಷ್ಟು ಸಾಧ್ಯ ಇದೆ ಈ ಜನ್ಮದಲ್ಲಿ ಆ ಧರ್ಮದ
ಕಾರ್ಯದಲ್ಲಿ ಸಹಭಾಗಿಯಾಗಿ ಸ್ವತಃದಲ್ಲಿ ಪರಿವರ್ತನೆ ಮಾಡಿಕೊಂಡ್ರೆ ಮತ್ತೊಮ್ಮೆ ಮುಂದಿನ ಜನ್ಮ ಬಂದ್ರೂ ಕೂಡ ಅಲ್ಲಿಂದ ಮುಂದುವರಿತದೆ ನಮ್ದು. ಲೌಕಿಕ ವಿದ್ಯೆ ಹಾಗಲ್ಲ, ಈ ಜನ್ಮದಲ್ಲಿ ನಾನು ಡಾಕ್ಟರ್ ಆಗಿದ್ರೆ ಮುಂದಿನ ಜನ್ಮ ಹುಟ್ಟಿ ಬರುವಾಗ ನಾನು ಡಾಕ್ಟರ್ ಇರುವುದಿಲ್ಲ, ಅದು ನಾನು ಪುನಃ ಶುರುವಿನಿಂದಲೇ ಪ್ರಾರಂಭ ಮಾಡಬೇಕು, ಇಂದ ಶುರು ಮಾಡಬೇಕು. ಆತ್ಮಜ್ಞಾನ ಹಾಗಲ್ಲ, ಒಮ್ಮೆ ಗುರುಗಳು ನಮ್ಮ ಜೀವನದಲ್ಲಿ ಬಂದ್ರಂತಾದ್ರೆ ಎಲ್ಲಿ ತನಕ ಈ ಜನ್ಮದಲ್ಲಿ ನಂದು ಸಾಧನೆ ಆಗಿದೆ, ನಂದು ಈಗ ಆಯುಷ್ಯ ಮುಗಿದ್ರೆ ಮುಂದಿನ ಜನ್ಮ ಬರುವಾಗ ಎಲ್ಲಿ ತನಕ ಆಗಿತ್ತು ಅಲ್ಲಿಂದ ಮುಂದುವರೆದು ನಾನು ಮೋಕ್ಷದ ಕಡೆಗೆ ನನ್ನನ್ನು ಕರೆದೊಯ್ತಾರವರು. ಕೇವಲ ಈ ಜನ್ಮದಲ್ಲಿ ಮಾತ್ರ ಗುರುವಲ್ಲ ಅವರು ಕೂಡ ಮತ್ತೊಂದಲ್ಲಿ ರೂಪದಲ್ಲಿ ಬಂದು ಆ ಜೀವವನ್ನು ಮೋಕ್ಷದ ತನಕ ಕರೆದೊಯ್ತಾರೆ. ಅದಕ್ಕೆ ರಮಣ ಮಹರ್ಷಿಗಳು ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ ನಮ್ಗೆ. ಒಂದು ಬೇಟೆಯಾಡುವ ಪಶುವಿನ ಬಾಯಿಂದ ಬೇಟೆಯ ಪ್ರಾಣಿ ತಪ್ಪಿಸ್ಕೊಳ್ಬಹುದಂತೆ, ಆದರೆ ಗುರುಗಳ ಕೃಪೆಯ ಛತ್ರದಲ್ಲಿ ಬಂದಂತಹ ಜೀವ ಮೋಕ್ಷಕ್ಕೆ ಹೋಗುವ ತನಕ ಅವರು ಬಿಡುದಿಲ್ಲ ಅಂತ. ಎಂಥ ಸುಂದರ ಉಪಮೆ ನೋಡಿ. ಅಂದ್ರೆ ಆ ಬೇಟೆಯಾಡುವ ಪ್ರಾಣಿ ಆದ್ರೂ ತಪ್ಪಿಸ್ಕೊಳ್ಬಹುದು, ಗುರುಗಳು ಹಿಡಿದಂತಹ ವ್ಯಕ್ತಿ ಮೋಕ್ಷಕ್ಕೆ ಹೋಗೋದ್ರಿಂದ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾನ್ ಸ್ಥಾನ ಗುರುಗಳಿಗಿದೆ ನಮ್ಮ ಜೀವನದಲ್ಲಿ. ಅದಕ್ಕೆ ಸುಂದರವಾದ ಒಂದು ಶ್ಲೋಕ ಹೇಳ್ತದೆ ನಮ್ಗೆ, ಧ್ಯಾನ ಮೂಲಂ ಗುರುಮೂರ್ತಿ, ಪೂಜಾ ಮೂಲಂ ಗುರುಪದಂ, ಮಂತ್ರ ಮೂಲಂ ಗುರುವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾ, ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ. ಗುರುವಿನ ಕೃಪೆ ಇಲ್ಲದೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುರುಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡುವ. ಗುರು ಪೂರ್ಣಿಮೆಯ ಈ ಮಹಾನ್ ಪರ್ವಕಾಲದಲ್ಲಿ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಜುಲೈ 10ನೇ ತಾರೀಕಿಗೆ ಕೂಟಕ್ಕಲ ಆಡಿಟೋರಿಯಂ, ಮಂಗಳೂರಿನಲ್ಲಿರುವಂತಹ ಭಗವತಿ ಕ್ಷೇತ್ರ, ಅಲ್ಲಿಯ ಕೂಟಕ್ಕಲ ಆಡಿಟೋರಿಯಂನಲ್ಲಿ ಜುಲೈ 10ನೇ ತಾರೀಕಿಗೆ ಗುರು ಪೂರ್ಣಿಮಾ ಮಹೋತ್ಸವ ಇದೆ. ಸಾಯಂಕಾಲ 5 ಗಂಟೆ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಆಸ್ತಿಕ ಬಾಂಧವರನ್ನು ನಾನು ಈ ಒಂದು ವೇದಿಕೆಯಿಂದ ಆಹ್ವಾನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲರೂ ಬನ್ನಿ. ಮತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಅಲ್ಲ, ಕಾರ್ಯಕ್ರಮದ ಸ್ವರೂಪ ಹೇಗಿರ್ತದೆ? ಅದರಲ್ಲಿ ನಮಗೆ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ನಾವು ಕರೀತೇವೆ. ಅದರಲ್ಲಿ ಸಮಾಜಕ್ಕೋಸ್ಕರ ಕಾರ್ಯ ಮಾಡಿದವರಿಗೆ ಸತ್ಕಾರ ಇರ್ತದೆ, ಧರ್ಮ ಕಾರ್ಯದಲ್ಲಿ ಸಹಭಾಗ ಮಾಡುವವರು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಸನ್ಮಾನ ಇದೆ. ಮತ್ತು ಮುಂದಿನ ಈ ಆಪತ್ಕಾಲ, ಯುದ್ಧಜನ್ಯ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಇಡೀ ಜಗತ್ತಿನ ಮೇಲೆ 3ನೇ ಮಹಾಯುದ್ಧದ ಕತ್ತಿ ತೂಗಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಸಾಧನೆ ಮಾಡಿ ಮುಂದಿನ ಯುದ್ಧಜನ್ಯ ಪರಿಸ್ಥಿತಿಯಲ್ಲಿ ಸ್ವತಃ ನಾವು ಮತ್ತು ನಮ್ಮ ಸಮಾಜವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬಹುದು, ಇದರ ಬಗ್ಗೆ ಸಂಸ್ಥೆಯ ವಕ್ತಾರರಿಂದ ಮಾರ್ಗದರ್ಶನ ಇರ್ತದೆ. ಅದೇ ರೀತಿ ಸ್ವಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾವ ರೀತಿ ನಾವುಗಳು ಮುಂದಿನ ಕಾಲದಲ್ಲಿ ಪ್ರಯತ್ನ ಮಾಡಬೇಕು, ಅದರ ಪ್ರಾತ್ಯಕ್ಷಿಕೆಗಳು, ಅದೇ ರೀತಿ ಆಧ್ಯಾತ್ಮ ಮತ್ತು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಗ್ರಂಥಗಳ ಪ್ರದರ್ಶನ, ಫಲಕಗಳ ಪ್ರದರ್ಶನ, ಈ ವಕ್ತಾರರ ಮಾರ್ಗದರ್ಶನದಿಂದ ಮುಂಬರುವ ಕಾಲದಲ್ಲಿ ನಾವು ಯಾವ ರೀತಿಯಲ್ಲಿ ಗುರು ಕಾರ್ಯದಲ್ಲಿ ಯೋಗ್ಯ ರೀತಿಯಲ್ಲಿ ಸಹಭಾಗ ಮಾಡಬಹುದು, ಇದೆಲ್ಲ ಕಾರ್ಯಕ್ರಮಗಳು ಆವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮದಲ್ಲಿದೆ. ಹಾಗಾಗಿ ಸಮಾಜದ ಎಲ್ಲರೂ ಕೂಡ ಇಂತಹ ಬೇರೆ ಬೇರೆ ಸಂಸ್ಥೆಗಳದ್ದು ಕೂಡ ಗುರು ಪೂರ್ಣಿಮಾ ಮಹೋತ್ಸವದ ಆಚರಣೆ ಇರ್ಬೋದು, ಆದರೆ ನಾವು ಇಂತಹ ಕಾರ್ಯಕ್ರಮದಲ್ಲಿ ಯಥಾಶಕ್ತಿ ನಮ್ಮ ಸೇವೆ ಅಂತ ಹೇಳಿ ತನು ಮನ ಧನದಿಂದ ಸಹಭಾಗ ಮಾಡಿ ಗುರುಕೃಪೆಗೆ ಪಾತ್ರರಾಗಲಿಕ್ಕೆ ಅಮೂಲ್ಯ ಒಂದು ಸಂಧಿ ನಮಗೆ ಇದು. ಇದರ ಲಾಭ ನಾವೆಲ್ಲರೂ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಖಂಡಿತ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಗುರು ಪೂರ್ಣಿಮೆ ಹಿನ್ನೆಲೆಯಲ್ಲಿ ಗುರುವಿನ ಮಹತ್ವಿಕೆಯನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡಿದ್ದೇವೆ. ಸನಾತನ ಸಂಸ್ಥೆಯ ಸೌಭಾಗ್ಯವತಿ ಲಕ್ಷ್ಮೀ ಪೈ ಅವರು ಸಾಕಷ್ಟು ವಿಸ್ತೃತ ಮಾಹಿತಿಯನ್ನು ಗುರುಗಳ ಬಗ್ಗೆ ಹೇಳಿದ್ದಾರೆ. ಮುಂದಿನ ಈ ಗುರುವಾರದ ಸಂದರ್ಭದಲ್ಲಿ ನಡೆಯುವಂತಹ ಗುರು ಪೂರ್ಣಿಮೆಂದು ತಾವೆಲ್ಲ ತಮ್ಮ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮದ ಅತಿಥಿಯಾಗಿ ಪಾಲ್ಗೊಂಡು ಸಾಕಷ್ಟು ಮಾಹಿತಿಗಳನ್ನು ನೀಡಿರುವಂತಹ ಲಕ್ಷ್ಮೀ ಪೈ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಳಗದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದ.